ಕೋಮು ಸೂಕ್ಷ್ಮ ಪ್ರದೇಶ ಮಂಗಳೂರಿನಲ್ಲಿ ಪದೇ ಪದೇ ಶಾಂತಿಯನ್ನು ಕದಡುವಂತಹ ಕೆಲಸ ಆಗ್ತಲೇ ಇದೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನಗರದ ಪ್ರಮುಖ ದೈವ ಕ್ಷೇತ್ರಗಳಲ್ಲಿ ಮನುಕುಲ ಊಹೆಯೂ ಮಾಡದಂತಹ ರೀತಿಯಲ್ಲಿ ದುಷ್ಕರ್ಮಿಗಳು ಅಸಹ್ಯಕರ ಕೃತ್ಯಗಳನ್ನು ಎಸಗ್ತಾ ಇದ್ದಾರೆ. ಹೊಸ ವರ್ಷದ ಮೊದಲ ತಿಂಗಳಲ್ಲೇ ಇಂತಹ 3 ಪ್ರಕರಣಗಳು ಮಂಗಳೂರಿನಲ್ಲಿ ನಡೆದಿದೆ. ತುಳುನಾಡಿದ ಆರಾಧ್ಯ ದೈವ ಕೊರಗಜ್ಜ ನಂಬಿನಗ್ಲಿಗ್ ಇಂಬು ಕೊರುವೆ ಧರ್ಮ ದಾಂತಿ ನಾಯಕ್ ಮುನಿವೆ ಅಂದ್ರೆ ತುಳುನಾಡಿನ ಆರಾಧ್ಯ ದೈವ ಕೊರಗಜ್ಜ ನಂಬಿದವರಿಗೆ ಆಶೀರ್ವದಿಸಿ ಅಧರ್ಮದಲ್ಲಿ ಸಾಗಿದವನಿಗೆ ಶಿಕ್ಷೆಯನ್ನ ನೀಡುವ ಕೊರಗತನಿಯ ಎಂದು ಆದ್ರೆ ಇಂತಹ ಕಾರಣಿಕ ದೈವ ಕೊರಗಜ್ಜನ ತಾಳ್ಮೆಯನ್ನ ಪರೀಕ್ಷೆ ಮಾಡಿದ್ದಾರೆ ಕೆಲ ಅತೃಪ್ತ ಆತ್ಮಗಳು. ಹೊಸ ವರ್ಷದ ಇದೇ ತಿಂಗಳಿನ ಆರಂಭದ ದಿನ ಜನವರಿ 2ಕ್ಕೆ ಅತ್ತಾವರ ಕೊಟ್ಟಾರದ ದೈವಸ್ಥಾನ ಕಾಣಿಕೆ ಹುಂಡಿಯಲ್ಲಿ ನಕಲಿ ನೋಟು ಪತ್ತೆಯಾಗಿತ್ತು. ಬರೀ ನಕಲಿ ನೋಟುಗಳು ಆಗಿದ್ದರೆ ಸುಮ್ಮನೆ ಇರಬಹುದಿತ್ತು. ಆದ್ರೆ ಅಲ್ಲಿ ಕಂಡಿದ್ದು ಅಕ್ಷರಶಃ ಮನುಷ್ಯ ಕುಲವೇ ಹೇಸಿಗೆ ಪಡುವಂತಹ ದೃಶ್ಯ. ಅತ್ತಾವರದಲ್ಲಿರುವಂತಹ ಬಬ್ಬುಸ್ವಾಮಿ ದೈವಸ್ಥಾನದಲ್ಲಿ ದುಷ್ಕರ್ಮಿಗಳು ಪ್ರವೇಶಿಸಿ ದೇವರ ಹುಂಡಿಯಲ್ಲಿ ಪ್ರಭು ಯೇಸು ಕ್ರಿಸ್ತನು ಮಾತ್ರ ಆರಾಧನೆ ಹೊಂದಲು ಸೂಕ್ತ ವ್ಯಕ್ತಿ, ಹಿಂದೂಗಳನ್ನ ಸಾಯಿಸಬೇಕು ಎಂಬ ಬರಹಗಳಿರುವ ನಕಲಿ ನೋಟುಗಳನ್ನ ನೋಡಿ ಇಡೀ ಮಂಗಳೂರೇ ಬೆಚ್ಚಿ ಬಿದ್ದಿತ್ತು. ಇದೀಗ ಮಂಗಳೂರು ಹೊರವಲಯದ ಉಳ್ಳಾಲ ನಗರಸಭಾ ವ್ಯಾಪ್ತಿಯ ಪ್ಯಾರಿಸ್ ಜಂಕ್ಷನ್ನಲ್ಲಿರುವ ಕೊರಗಜ್ಜನ ಕಟ್ಟಿಯ ಕಾಣಿಕೆ ಹುಂಡಿಯಲ್ಲೂ ಇದೇ ರೀತಿಯ ದುಷ್ಕೃತ್ಯ ನಡೆದಿದೆ. ವಾರ್ಷಿಕ ಕೊಲೋತ್ಸವದ ಹಿನ್ನೆಲೆಯಲ್ಲಿ ಕಾಣಿಕೆ ಡಬ್ಬಿಯ ಬೀಗ ತೆಗೆದ ಸಂದರ್ಭ ಕಿಡಿಗೇಡಿಗಳ ಈ ಕೃತ್ಯ ಬೆಳಕಿಗೆ ಬಂದಿದ್ದು, ಕಾಂಡೋಮ್, ಚುನಾವಣಾ ಪ್ರಚಾರದ ಪತ್ರಗಳು ಹಾಗೂ ಬಿಜೆಪಿ ಮುಖಂಡರ ಬಗ್ಗೆ ಅವಹೇಳನಕಾರಿಯಾಗಿ ಬರೆದು ಅವರ ಭಾವಚಿತ್ರವನ್ನ ವಿರೂಪಗೊಳಿಸಲಾಗಿದೆ. ಆದಷ್ಟು ಬೇಗ ಆರೋಪಿಗಳ ಬಂಧನ ಆಗಲೇಬೇಕು ಅಂತ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ. ಕೋಡೆಗಳು ರಾತ್ರಿ 8:30 ಗಂಟೆಗೆ ಸಮಿತಿದಾಗ ಪೂರ ಒಟ್ಟಿಗೆ ಎದ್ದು ಸೇರಿದು ಉಂಡಿದ್ದೆಪ್ಪದು ಇಂಕುಲ ಲೆಕ್ಕ ಮಾಡ್ಕೊಂಡು ಸುತ್ತಗಳು ಲೆಕ್ಕ ಮಾಡುವಾಗ ಐಟು ಒಂಜಿ ಕಾಂಡೋಮ್ ಬಂದ ಅವು ಪ್ಯಾಕೆಟ್ ಇರ್ಲತ್ತ ಯೂಸ್ ಮಂತಿನ ಕಾಂಡೋಮ್ ರಡ್ಡು ಕಾಂಡೋಮ್ ಇತ್ತು ಅಂಚೆನೆ ಬೇರೆ ಒಂಜಿ ಪೇಪರ್ದೊಂಜಿ ಪೇಜ್ ಐಟು ಪೂರ ಇಂಚಿನ ಪೂರ ಬಾಹ ಬರ ಇರ್ತೇವೆ ಅಂಚೆ ಎಂಗ್ಲೇ ತೂದವು ಶಾಕ್ ಅಂದು ಮಾತೆಲ್ಲ ಇಂಚಿನ ಕಷ್ಟ ಇತ್ತಿನ ಕಷ್ಟ ಇಂಚಿನ ಇತ್ತನಲ್ಲ ಈ ಅಜ್ಜನ ಕೈತಲ್ಲಿ ಬರ್ತದೆ ಅಕ್ಕನ ಕಷ್ಟ ಮೂಲ್ಕೊಂಡದ್ದು ಪರಿಹಾರ ಇದ್ದೊಂದು ಜಾಗ ಇದು ಈ ಇಂಚಿ ಇತ್ತನೊಂದು ಮಲ್ಪುಣಾಕಲು ಇಂಚಿನ ಒಂಜಿ ಕಿಡಿಗೇಡಿಲ್ಲ ಆದುಪ್ಪೋಳು ಅದು ಎಂಕ್ಲಿಗೆ ಬೇಜಾರಾನು ಎಂಕ್ಲು ಇನ್ನೆತ್ತ ಚಾಕ್ರಿ ಮಲ್ಪುಣಾಕಲು ಅದು ಎಂಕ್ಲೇ ಬೇಜಾರ അപ്പോൾ ಎಂಕ್ಲು ಫಸ್ಟ್ ರಿಪೋರ್ಟ್ ಆಯ್ನಿ ಪಾತ ಪಿದೈ ತಗಲಿಕ್ಕೆ ಮೂಲು ಪೊಲೀಸ್ ಡಿಪಾರ್ಟ್ಮೆಂಟ್ ತಿರುಪದು ಮಲ್ತ ಆ ಪ್ರಕಾರ ಅದಕ್ಕೊಕ್ಕ ಮೂಲು ಪೊಲೀಸ್ ಹಾಕಿ ಬರ್ತೀರು ಬಂದ ಜನಕ್ಲೇ ಪೂರ ಗೊತ್ತಾಗ ಆ ಪ್ರಕಾರ ಅವೇ ವಿಷಯ ಎಂಕ್ಲಿಗೆ ಒಂಚೂರು ಭಾರಿ ಸಮಾಧಾನ ಅದ ಎಂಕ್ಲು ಪೊಲೀಸ್ ಹಾಕಲಿಕ್ಕೆ ಕಂಪ್ಲೇಂಟ್ ಮಲ್ತದ ಅಕ್ಕಳು ಐತೆ ಇನ್ನು ಇತ್ತ ದಿನಟ್ಟು ಕಮಿಷನರ್ಲ ಬರ್ತೀರು ಉಳ್ಳ ಸ್ಟೇಷನ್ ಸೈನ್ ಹಾಕಲು ಗೋಡೆಲ್ಲ ಬರ್ತೀವಿ ಹೋಗ್ತೇವೆ ಮುಂಚೆ ಅಕ್ಕಳು ಪತ್ತೆ ಮನ್ಪ ಬಂತೇರು ಅಕ್ಕಳ ಪತ್ತೆ ಆಯ್ಜಿನಲ್ಲ ಮುಲ್ಪ ಎಂಗ್ಲು ದೈವ ಉಂಟು ದೈವದ ಎಂಗ್ಲು ಕಾಂಡೇನಿ ಮಾತೆಲ್ಲ ದರೆಕಮ್ಮಿ ಕಮ್ಮಿ ಸಾರ್ವಜನಿಕರು ಪೂರ ಬರ್ತದೆ ದರೆಕಮ್ಮಿ ಸಾಮೂಹಿಕ ಪ್ರಾರ್ಥನೆ ಮಾಡ್ತದೆ ಅಂಚಿನ ಹಣಲ್ಲ ಬರ್ತದೆ ನಂಪಡು ಒಂದು ಅಂಚೆ ಇಂಚಿನ ಎತ್ತನಲ್ಲ ಆ ದೈವಲೇ ಬಿಡ್ತಾನೆ ನನ್ನ ಎಂಕ್ಲೇರ್ದು ಸಾಲ ಇಜ್ಜಿ ಆ ದೈವಲೇ ಬಿಡ್ತು ಆ ದೈವಲೇ ಎಕ್ಲೇನು ಇಂಚಿನ ತೋಜಾದು ಕೂರಾಡ್ ಬಂದದ್ದು ಎಂಕ್ಲೇರ್ ನಂತು. ಕೊಣಾಜೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ದುಷ್ಕರ್ಮಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಇಲ್ಲಿನ ಮುಲಾರ ಗೋಪಾಲಕೃಷ್ಣ ಭಜನಾ ಮಂದಿರದಲ್ಲಿ ವಿಕೃತಿ ಮೆರೆದಿರುವಂತಹ ದುಷ್ಕರ್ಮಿಗಳು ಭಾಗವಧ್ವಜದ ಮೇಲೆ ಮಲ ಮೂತ್ರವನ್ನ ವಿಸರ್ಜಿಸಿ ಕಳವಿಗೆ ವಿಫಲ ಯತ್ನವನ್ನ ನಡೆಸಿದ್ದಾರೆ. ಮಂಗಳವಾರ ಸಂಜೆ ಉಳ್ಳಾಲ ಜಂಕ್ಷನ್ನಲ್ಲಿರುವಂತಹ ಕೊರಗಜ್ಜನ ಕಟ್ಟಿಯ ಕಾಣಿಕೆ ಹುಂಡಿಯಲ್ಲಿ ಕಾಂಡೋಮ್ ಮತ್ತು ಬಿಜೆಪಿ ಮುಖಂಡರ ಪತ್ರಿಕೆ ಜಾಹೀರಾತಿನಲ್ಲಿ ಅವಚ್ಚ ಶಬ್ದಗಳನ್ನ ಬರೆದಿರುವಂತಹ ಪತ್ರ ಇರುವುದು ಬೆಳಕಿಗೆ ಬರ್ತಾ ಇದ್ದಂತೆ ಇದೀಗ ಕೊಣಾಜೆಯ ಮಂದಿರದಲ್ಲಿ ದುಷ್ಕೃತ್ಯವನ್ನ ಎಸಗಲಾಗಿದೆ. ಮಂದಿರದ ಬಾಗಿಲು ಒಡೆಯಲು ಯತ್ನಿಸಿದ ದುಷ್ಕರ್ಮಿಗಳು ಸ್ಥಳದಲ್ಲಿ ಇದ್ದಂತಹ ಭಾಗವಧ್ವಜಕ್ಕೆ ಮಲಮೂತ್ರವನ್ನ ವಿಸರ್ಜಿಸಿ ತೆರಳಿದ್ದಾರೆ. ಸ್ಥಳಕ್ಕೆ ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಅವರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿ ಸ್ಥಳೀಯರೊಂದಿಗೆ ಮಾತುಕತೆಯನ್ನ ನಡೆಸಿ ಆರೋಪಿಗಳನ್ನ ಶೀಘ್ರವೇ ಬಂಧಿಸುವ ಭರವಸೆ ನೀಡಿದ್ದಾರೆ.
ಕೃತ್ಯ ಯಾರೇ ಮಾಡ್ತಿದ್ದಾರೆ ಅವರು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಧರ್ಮದ ಧಾರ್ಮಿಕ ಸ್ಥಳಗಳಲ್ಲಿ ಅತ್ಯಂತ ಪೂಜ್ಯ ಭಾವನೆಯಿಂದ ಸಾರ್ವಜನಿಕರು ಭಕ್ತಾದಿಗಳು ಬರ್ತಾ ಇರ್ತಾರೆ. ನೀವು ಮಾಡ್ತಿರೋಂಥ ಕೆಲಸ ಇದು ಯಾವ ವ್ಯಕ್ತಿಗೂ ಇದು ಶೋಭೆ ತರುವಂಥದ್ದಲ್ಲ. ಈ ಥರ ಒಬ್ಬರಿಬ್ಬರು ಮಾಡ್ತಿರೋದ್ರಿಂದ ಸಾಕಷ್ಟು ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ತಾಯಿದೆ, ಮನಸ್ಸಿಗೆ ನೋವಾಗ್ತಾಯಿದೆ. ಇದನ್ನು ಯಾರಾದರೂ ಅಕಸ್ಮಾತ್ ಮಿಸ್ಚೀಫ್ ಮಾಡೋವಂಥ ಕೆಲಸ ಮಾಡ್ತಾಯಿದ್ರೆ ಅವ್ರನ್ನಂತೂ ಬಿಡೋದಿಲ್ಲ. ಇಟ್ಸ್ ಮ್ಯಾಟ್ರ್ ಆಫ್ ಟೈಮ್, ಇವತ್ತೆಲ್ಲ ನಾಳೆ ಸಿಗ್ತಾರೆ. ಆದರೆ ಈ ರೀತಿ ಕೆಲಸ ಮಾಡಿ ಒಂದು ಭಕ್ತಿ ಭಾವನೆಯನ್ನು ಹರ್ಟ್ ಮಾಡೋವಂಥದ್ದು ಒಳ್ಳೆಯದಲ್ಲ. ನಾನು ಸಂಬಂಧಪಟ್ಟವ್ರು ಯಾರಿದ್ದಾರೆ ಅವ್ರಿಗೆ ಈ ರೀತಿ ಕೃತ್ಯಗಳನ್ನ ಮುಂದುವರಿಸಬಾರ್ದು ಅಂತಂದು ಹೇಳ್ತೀನಿ. ಮತ್ತು ಆದಷ್ಟು ಬೇಗ ಅಂಥ ಕೃತ್ಯ ಮಾಡ್ತಿರೋಂಥವ್ರು ಯಾರಿದ್ದಾರೆ ಅಂತ ಪತ್ತೆ ಮಾಡೋಂಥ ಕೆಲಸ ಕೂಡ ಮಾಡ್ತೀನಿ. ಇಲ್ಲಿ ನೂರಾರು ಜನ ಬರ್ತಾ ಇರ್ತಾರೆ, ನೂರಾರು ಜನ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ CCTV ಹಾಕ್ಸಿರಲಿಲ್ಲ, ಬಟ್ ನಾನು ಮನವಿ ಮಾಡ್ತೀನಿ, ಸಂಬಂಧಪಟ್ಟ ಯಾವ ದೇವಸ್ಥಾನಗಳಿದ್ದಾವೆ ಮತ್ತು ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳಿದ್ದಾವೆ, ಅದರ ಸಮಿತಿ ಅಧ್ಯಕ್ಷರು, ಆ ಒಂದು ಕಮಿಟಿ ಅಧ್ಯಕ್ಷರು ಯಾರಿರ್ತಾರೆ ಅವರೆಲ್ಲ ಸ್ವಲ್ಪ CCTV ಹಾಕ್ಕೊಳ್ಳಿ. ಈ ಥರ ಘಟನೆಗಳು ಸ್ವಲ್ಪ ಪತ್ತೆ ಮಾಡೋದು ಲೇಟ್ ಆಗುತ್ತೆ, ಬಟ್ ಪತ್ತೆ ಆಗುತ್ತೆ. ಇಟ್ಸ್ ಅ ಮ್ಯಾಟ್ರ್ ಆಫ್ ಟೈಮ್. ನಮ್ಮ DCP ಲಾ ಆ್ಯಂಡ್ ಆರ್ಡರ್ ರವಿರಾಮ್ ಶಂಕರ್ ಮತ್ತು ನಮ್ಮ ASP ರಂಜಿತ್ ಅವರು ಕೂಡ ಇದ್ದಾರೆ. ಆದಷ್ಟು ಬೇಗ ಈ ಪ್ರಕರಣವನ್ನು ಭೇದಿಸ್ತಾರೆ ಅನ್ನೋ ಒಂದು ವಿಶ್ವಾಸ ನನಗೆ. ಕೊಣಾಜೆ ಲಿಮಿಟ್ಸಲ್ಲಿ, ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕೂಡ ಒಂದು ದೇವಸ್ಥಾನದ ಹತ್ರ ಆ ದೇವಸ್ಥಾನನ ಕಳ್ಳತನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಏನು ಸಿಗುತ್ತೆ ಅದನ್ನೆಲ್ಲ ಚೆಕ್ ಮಾಡಿ ನಂತರ ಅಲ್ಲಿ ಸ್ವಲ್ಪ ಡೆಫಿಕೇಟ್ ಮಾಡಿರುವಂಥದ್ದು ಘಟನೆ ಕೂಡ ನಡೆದಿದೆ. ಪ್ರಕರಣ ದಾಖಲು ಮಾಡ್ಕೊಳ್ಳಿಕ್ಕೆ ಹೇಳಿದ್ದೀನಿ. ಮಾಡಿಬಿಟ್ಟು ಆದಷ್ಟು ಬೇಗ ಅದರ ಆರೋಪಿಗಳನ್ನು ಬಿಡತಕ್ಕಂಥ. ಒಂದು ಕಾಲದಲ್ಲಿ ಶಾಂತಿಯ ತೋಟವಾಗಿದ್ದ ಕರಾವಳಿಯ ಬಂದರು ನಗರಿ ಆ ಬಳಿಕ ನಡೆದ ಗಲಭೆಗಳಿಂದ ಕೋಮು ಸೂಕ್ಷ್ಮ ನಗರವೆಂಬ ಕುಖ್ಯಾತಿಯನ್ನ ಪಡೆಯಿತು. ಆದ್ರೆ ಪೊಲೀಸ್, ಜನಪ್ರತಿನಿಧಿ, ಸಂಘ ಸಂಸ್ಥೆಗಳ ನಿರಂತರ ಪ್ರಯತ್ನಗಳಿಂದ ಮತ್ತೆ ಶಾಂತಿಯುತ ನಗರವಾಗಿ ಮಾರ್ಪಟ್ಟಿತು. ಆದ್ರೆ ಇದನ್ನ ಸಹಿಸದಂತಹ ಕೆಲವು ವಿಚಿತ್ರಕಾರಿ ಶಕ್ತಿಗಳು ಮತ್ತೆ ಕೋಮು ಸಾಮರಸ್ಯವನ್ನ ಕದಡುವಂತಹ ಪ್ರಯತ್ನದಲ್ಲಿ ಇವೆ. ಇದಕ್ಕೆ ಪುಷ್ಟಿ ನೀಡುವಂತೆ ಮಂಗಳೂರು ನಗರ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಅಸಹ್ಯಕರ ಘಟನೆಗಳು ನಡೀತಾ ಇವೆ. ಒಟ್ನಲ್ಲಿ ಇಂತಹ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾ ಇದ್ದು ಪೊಲೀಸ್ ಇಲಾಖೆಯಿಂದ ಕಠಿಣ ಕಾನೂನು ಕ್ರಮದ ಅಗತ್ಯ ಹೆಚ್ಚಿದೆ. ಕಾನೂನಿನ ಮೇಲೆ ಭಯ ಇಲ್ಲದೆ ಇರುವಂತಹ ದುಷ್ಕರ್ಮಿಗಳಿಗೆ ಕಠಿಣ ಕಾನೂನಿನ ಪಾಠ ಹೇಳುವ ಮೂಲಕ ನೂತನ ಕಮಿಷನರ್ ಶಶಿಕುಮಾರ್ ಬುದ್ಧಿ ಕಲಿಸಬೇಕೆಂದು ಅಖಂಡ ಹಿಂದೂಗಳ ಅಭಿಪ್ರಾಯವಾಗಿದೆ. ಬ್ಯೂರೋ ರಿಪೋರ್ಟ್, ನಮ್ಮ ಕುಡ್ಲ ನ್ಯೂಸ್ 24/7 ಮಂಗಳೂರು.